ಐಎಂಎಫ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ 2025ರ ಲೆಕ್ಕಾಚಾರದಂತೆ ಲೋಕದಲ್ಲಿ ಭಾರತವೂ ಸೇರಿ 19 ದೇಶಗಳು ಟ್ರಿಲಿಯನ್ ಆರ್ಥಿಕತೆ ಹೊಂದಿರುವ ದೇಶಗಳು ಇವೆ. ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಾಗಿ ದೊಡ್ಡ ದೇಶಗಳು ಇಲ್ಲ, ಸಣ್ಣ ದೇಶಗಳು ಇವೆ ಎಂಬುದು ಐಎಂಎಫ್ ಇತ್ತೀಚಿನ ವರದಿಯ ಮುಖ್ಯಾಂಶಗಳಾಗಿವೆ. 2025ರಲ್ಲಿ ಭಾರತದ ಜಿಡಿಪಿ 6.5% ಮುಟ್ಟಲು ಒದ್ದಾಡುತ್ತಿದ್ದಂತೆ ಅದು ಸಾಲದು ಎನ್ನುವುದು ಐಎಂಎಫ್ ವಾಚ. 2025ರಲ್ಲಿ ವೇಗವಾಗಿ ಬೆಳೆಯುವ ಆರ್ಥಿಕತೆಗಳಾಗಿ 5 ದೇಶಗಳು ಇವೆ. ಮೊದಲ ಸ್ಥಾನದಲ್ಲಿದೆ ದಕ್ಷಿಣ ಸುಡಾನ್. ಇಲ್ಲಿನ ಜಿಡಿಪಿ ಬೆಳವಣಿಗೆ 27.2%, ಪ್ರಪಂಚದಲ್ಲೇ ಅಧಿಕದ್ದಾಗಿದೆ. ಗಯಾನಾ ಜಿಡಿಪಿ ಬೆಳವಣಿಗೆ 14.4%, ಲಿಬಿಯಾ ಜಿಡಿಪಿ ಬೆಳವಣಿಗೆ 13.7%, ಸೆನೆಗಲ್ ಜಿಡಿಪಿ ಬೆಳವಣಿಗೆ 9.3%, ಪಲಾವು ಜಿಡಿಪಿ ಬೆಳವಣಿಗೆ 8.5% ವೇಗವಾಗಿ ಬೆಳೆಯುತ್ತಿರುವುದು ಆರ್ಥಿಕತೆಯ ದೇಶಗಳಾಗಿ ಮುಂಚೂಣಿಯಲ್ಲಿವೆ. ಭಾರತ, ಇಂಡೋನೇಷ್ಯಾ ಮೊದಲಾದವು ಅನಂತರದ ಸ್ಥಾನಗಳಲ್ಲಿ ಪೈಪೋಟಿಯಲ್ಲಿವೆ.